ಮಹಾನಗರ ಪಾಲಿಕೆಯ ನಿರ್ದೇಶನಕ್ಕೆ ಡೋಂಟ್ ಕೇರ್. ಮಂಗಳೂರಿನ ಬುದ್ಧಿವಂತಿಕೆ ಮತ್ತು ಶುದ್ಧತೆಯ ಪ್ರತೀಕವಾದ ಸ್ಥಳದಲ್ಲಿ ರೈಲ್ವೆ ನಿಲ್ದಾಣದತ್ತ ಹೋಗುವ ಪ್ರಮುಖ ಮಾರ್ಗದ ಬಳಿ ಗಂಭೀರವಾಗಿ ಕಸದ ತೊಂದರೆ ಮತ್ತೆ ಕಾಣಿಸಿಕೊಂಡಿದೆ. ವಿಶ್ವವಿದ್ಯಾಲಯ ಕಾಲೇಜು, ಹಂಪನಕಟ್ಟೆ, ಗ್ರಂಥಾಲಯದ ಸಮೀಪದ ರಸ್ತೆಯ ಬದಿ ಈ ಕಸದ ತೂಕವು ಇತ್ತೀಚೆಗೆ ಹೆಚ್ಚಾಗಿದೆ. ಹಿಂದೆ ಈ ಸ್ಥಳ ಕಸದ ರಾಶಿ ಮತ್ತು ದುರ್ವಾಸನೆಯಿಂದ ತುಂಬಿ ಸಂಚಾರಿಗರ ನೋವಿಗೆ ಕಾರಣವಾಗುತ್ತಿತ್ತು. ಈ ದುರ್ಬಳಕೆಯನ್ನು ಗಮನಿಸದ ಮಂಗಳೂರು ಮಹಾನಗರ ಪಾಲಿಕೆ ತಕ್ಷಣ ಕ್ರಮ ಕೈಗೊಂಡು ಇದು ನನ್ನ ನಗರ, ಸ್ವಚ್ಛತೆ ಕಾಪಾಡುವುದು ನನ್ನ ಧರ್ಮ ಎಂಬ ಶುಭ್ರತಾ ಸಂದೇಶ ಬೋರ್ಡ್ ಹಾಕಿ ಕಸದ ರಾಶಿಗಳನ್ನು ತಡೆಯಲು ಬೇಲಿ ಕೂಡ ಹಾಕಿತ್ತು. ಆದರೆ ಕೆಲವು ದಿನಗಳ ಸುಧಾರಣೆಯ ನಂತರ ಮತ್ತೆ ನಾಯಿ ಬಾಲ ಡೊಂಕು ಎಂದು ನುಡಿಯುವಂತಾಗಿದೆ. ಈ ಪ್ರದೇಶದಲ್ಲಿ ಕಸದ ರಾಶಿಗಳು ತಿರುಗಿ ಬಂದಿವೆ. ಕಸದ ಮೇಲೆ ಕಸ ಬಿಸಾಡಬೇಡಿ ಎಂದು ದಪ್ಪ ಅಕ್ಷರಗಳಲ್ಲಿ ಸೂಚನೆ ನೀಡಿದರೂ ಸಾರ್ವಜನಿಕರು ಈ ಸೂಚನೆಯನ್ನು ಗಾಳಿಗೆ ತೂರಿದ್ದಾರೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸಮಸ್ಯೆಯಿಂದಾಗಿ ರಸ್ತೆ ಬದಿಯಲ್ಲಿ ಸೀರೆಗಳಷ್ಟು ದೊಡ್ಡ ಗುಚ್ಛಗಳು ನಿರ್ಮಾಣಗೊಂಡಿದ್ದು ನಗರದ ಸ್ವಚ್ಛತಾ ಅಭಿಯಾನಕ್ಕೆ ಇದು ದೊಡ್ಡ ಹೊಡೆತವಾಗಿದೆ ಎಂದು ಜನರು ಅಪ್ಪಣೆ ಮಾಡುತ್ತಿದ್ದಾರೆ.